ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ರಿಕ್ಷಾಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ಟೈಪ್ನ ಪರ್ಮಿಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ದಶಕಗಳಿಂದಲೂ ಅದೇ ವ್ಯವಸ್ಥೆ ಇದೆ. ಪ್ರತಿ ತಾಲೂಕಿಗೆ 2 ಪರ್ಮಿಟ್, ತಾಲೂಕು ನಗರ ಬೇರೆ, ತಾಲೂಕು ಗ್ರಾಮಾಂತರ ಬೇರೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಅದೆಷ್ಟು ಅನ್ಯಾಯ ಆಗ್ತಾ ಇದೆ, ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ನಮ್ಮ ಏರಿಯಾದಿಂದ ಒಂದು 3-4 ಕಿಲೋಮೀಟರ್ ದೂರ ಗ್ಯಾಸ್ ಹಾಕಲು ಹೋದಾಗ ಬಾಡಿಗೆ ಬಿಡಿ, ಗ್ಯಾಸ್ ತುಂಬಿಸಲು ಹೋದಾಗ ಕೂಡ 10-12 ಸಾವಿರ ರೂಪಾಯಿ RTOದವರು ದಂಡ ಹಾಕಿದ್ದು ಇದೆ. ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, RTO ಆಫೀಸರ್ಗಳಿಗೆ ಹಲವು ದಶಕಗಳಿಂದಲೇ ನಾವು ಮನವಿ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ ಮನವಿಗೆ ಯಾವುದೇ ಪ್ರತಿಸ್ಪಂದನೆ ಇದುವರೆಗೂ ಸಿಕ್ಕಲಿಲ್ಲ. ನಾವು ಇದೇ ಸೋಮವಾರ 13/4/2026 ಬೆಳಗ್ಗೆ 11:30 ಗಂಟೆಗೆ ಮಂಗಳೂರು ಕ್ಲಾರ್ಕ್ ಟವರ್ನಲ್ಲಿ ನಮ್ಮ ರಿಕ್ಷಾ ಚಾಲಕರ ಬೃಹತ್ ಪ್ರತಿಭಟನಾ ಸಭೆ ಮತ್ತು ಹಕ್ಕೊತ್ತಾಯ ಸಭೆ ನಡೆಯಲಿದೆ. ಇದರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಲವು ಸಾರ್ವಜನಿಕರಿಗೆ ಗೊಂದಲಗಳಿವೆ. ಯಾಕೆ ಸೋಮವಾರ ರಿಕ್ಷಾ ಬಂಧನ ಮಾಡ್ತಾ ಇದ್ದಾರೆ, ಈ ಪ್ರತಿಭಟನೆ ಯಾಕಿದೆ, ರಿಕ್ಷಾ ಅನ್ನೋದು ಸಣ್ಣ ಮಟ್ಟದ ಓಡಾಟಕ್ಕೆ ಇರುವಂತಹ ವಾಹನ ಅಲ್ವೇ ಅಂತ. ಆದರೆ ನಮ್ಮ ವ್ಯಾಪ್ತಿ, ನಮಗೆ ನೀಡಿರುವ ಪರ್ಮಿಟ್ ವ್ಯಾಪ್ತಿ 3-4 ಕಿಲೋಮೀಟರ್ ಮಾತ್ರ. ಅಷ್ಟು ಕಷ್ಟಪಟ್ಟು ಬಾಡಿಗೆ ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ರಿಕ್ಷಾ ಚಾಲಕರಿಗಿದೆ. ಹಲವಾರು ಬಾರಿ ನಾವು ಮನವಿ ಮಾಡಿದರೂ ಕೂಡ ಪ್ರತಿಸ್ಪಂದನೆ ಸಿಗದ ಕಾರಣ ನಾವು ಈ ಬೃಹತ್ತಾದ ಒಂದು ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೇವೆ. ನಾವು ಮೊದಲು ನಿರ್ಧರಿಸಿದ್ದೆವು, ದೇರ್ಲಕಟ್ಟೆಯಿಂದ ಮಂಗಳೂರಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಿಕ್ಷಾ ರ್ಯಾಲಿ ನಡೆಸಿಕೊಂಡು ನಮ್ಮ ಮನವಿಯನ್ನು ನೀಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಆದರೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಅನುಮತಿ ಸಿಗದ ಕಾರಣ ನಾವು ರ್ಯಾಲಿಯನ್ನು ರದ್ದುಪಡಿಸಿ ಕ್ಲಾರ್ಕ್ ಟವರ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕ್ಲಾರ್ಕ್ ಟವರ್ಗೆ ರಿಕ್ಷಾ ಚಾಲಕರು ಅವರವರ ರಿಕ್ಷಾದಲ್ಲೇ ಬರಲಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಅದು ರ್ಯಾಲಿ ಥರ ಕಾಣ್ತಾ ಇದೆ ಅಂತ ಹೇಳಿ ದಯವಿಟ್ಟು ರಿಕ್ಷಾ ಚಾಲಕರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರಿಕ್ಷಾ ಚಾಲಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ರಿಕ್ಷಾ ಚಾಲಕರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಈ ಹೋರಾಟ ಜಿಲ್ಲಾಡಳಿತ ವಿರುದ್ಧವೋ ಅಥವಾ ಯಾವುದೇ ಅಧಿಕಾರಿಗಳ ವಿರುದ್ಧವೋ ಅಲ್ಲ. ಯಾಕಂದರೆ ನಾವು 10-12 ವರ್ಷಗಳಿಂದ RTO ಸಭೆಗೆ ನಾವು ಹೋಗ್ತಾ ಇದ್ದೇವೆ. ಆದರೆ ನಮಗೆ ಇದುವರೆಗೆ ಮಾತನಾಡೋದು ಕೂಡ, ಗ್ರಾಮಾಂತರ ರಿಕ್ಷಾದವರಿಗೆ ಮಾತನಾಡಲು ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. RTO ಮೀಟಿಂಗ್ನಲ್ಲಿ ಅಲ್ಲಿ ಏನಿದ್ರು ಸಿಟಿ ರಿಕ್ಷಾದವರ ದರ್ಬಾರಿ ಮಾತ್ರ ಇತ್ತು. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ನಾವೊಂದು RTO ಸಭೆಗೆ ಹೋಗಿದ್ದೆವು. ಆವಾಗ ನಮಗೆ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿ ನಮ್ಮ ಕಷ್ಟವನ್ನು, ನಮಗಾಗುತ್ತಿರುವ ನೋವನ್ನು, ನಮಗಾಗುತ್ತಿರುವ ಅನ್ಯಾಯವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಅತ್ಯಂತ ಸಾವಧಾನ ಚಿತ್ತವಾಗಿ ಜಿಲ್ಲಾಧಿಕಾರಿಗಳು, ಮಾನ್ಯ SP ಡಾಕ್ಟರ್ ಅರುಣ್ ರವರು ಅವರೆಲ್ಲ ಕೇಳಿದರು. ಮತ್ತು ಅದರ ಪರಿಹಾರ ಕೂಡ ನಮ್ಮಲ್ಲೇ ಏನು ಪರಿಹಾರ ಮಾಡ್ಬೋದು ಎನ್ನುವ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿದರು. ಮತ್ತು ನಿಮ್ಮ ಬೇಡಿಕೆ ಕೂಡ ನ್ಯಾಯಯುತವಾಗಿದೆ, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇವೆ ಕೂಡ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ನಾನು ಅವರಿಗೆ ಮೊದಲಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಜಿಲ್ಲಾಧಿಕಾರಿಗಳಾದ SP ದರ್ಶನ್ ರವರಿಗೆ, SP ಡಾಕ್ಟರ್ ಅರುಣ್ ರವರಿಗೆ, ಹಾಗೆ ನಮ್ಮ RTO ಅಧಿಕಾರಿಗಳಿಗೆ ಕೂಡ ನಮಗೊಂದು ಹೋಪ್ಸ್ ಇದೆ, ಒಂದು ಭರವಸೆ ಸಿಕ್ಕಿದೆ, ಏನೋ ಒಂದು ಈ ಸಲ ಹಾಗೆ ಆಗುತ್ತೆ ಅಂತ ಹೇಳಿ. ಆದರೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೊರಟು ಸುಮಾರು 1 ವರ್ಷ ಆಗ್ತಾ ಇದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಆದರೂ ಕೂಡ ನಾವು ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಈ ಸಲ ನಮಗೆ ಈ ಜಿಲ್ಲಾದ್ಯಂತ ಸಂಚರಿಸಲು ಏಕರೂಪದ ಪರ್ಮಿಟ್, ಎಲ್ಲ ರಿಕ್ಷಾಗಳಿಗೂ ಜಿಲ್ಲಾದ್ಯಂತ ಸಂಚರಿಸೋದಕ್ಕೆ ನನಗೆ ಪರ್ಮಿಟ್ ಬೇಕು. ನಮ್ಮ ಬೇಡಿಕೆ ಅತ್ಯಂತ ಪ್ರಮುಖ ಬೇಡಿಕೆ ಒಂದೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಮೂಲೆಗಳಿಗೂ ರಿಕ್ಷಾ ಹೋಗಿ ಬರೋದಕ್ಕೆ ಅವಕಾಶ ನೀಡುವಂಥ ಪರ್ಮಿಟ್ ಬೇಕು. ಕೇವಲ ಬಾಯಿ ಮಾತಿನ ಅವಕಾಶ ನಮಗೆ ಬೇಡ, ಪರ್ಮಿಟ್ನಲ್ಲೇ ಮೆನ್ಷನ್ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚರಿಸಲು ಪರ್ಮಿಟ್ ಅಂತ ಬೇಕು. ಈ ಬೇಡಿಕೆ ಮತ್ತೊಂದು ಮೀಟರ್ ಕಡ್ಡಾಯ, ಗ್ರಾಮಾಂತರಕ್ಕೆ ಈಗ ಮೀಟರ್ ಕಡ್ಡಾಯವಿಲ್ಲ, ಅದು ಕಡ್ಡಾಯ ಮಾಡಬೇಕು ಎನ್ನುವ ಬೇಡಿಕೆಯಲ್ಲಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟಕ್ಕೆ
ಜಿಲ್ಲಾಡಳಿತ ಪ್ರತಿಸ್ಪಂದಿಸುತ್ತದೆ ಎನ್ನುವ ಭರವಸೆ ಇದೆ. ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ಖಂಡಿತವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರಿಕ್ಷಾ ರ್ಯಾಲಿಯನ್ನು ಮಾಡೇ ಮಾಡ್ತೀವಿ. ಯಾವ ಕೇಸ್ ಎದುರಿಸೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಈ ಬಾರಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ನಾವು ಮರಳುತ್ತೇವೆ. ಮುಂದೆಯೂ ನಮ್ಮ ಹೋರಾಟಕ್ಕೆ ಬೆಲೆಯೇ ಸಿಗದಿದ್ದರೆ, ನಮ್ಮ ಈ ಕೂಗಿಗೆ, ನಮ್ಮ ಈ ಅನ್ಯಾಯಕ್ಕೆ ನೀವು ನ್ಯಾಯ ಸಿಗದೆ ಹೋದರೆ ನಾವು ಪ್ರತಿ ಸಲವೂ ನಾವು RTOದಿಂದ ದಂಡ ಕಟ್ಟಿಸುವ ಬದಲು ಒಮ್ಮೆಲೆ ನಾವು ಕೇಸನ್ನು ಎದುರಿಸೋಕೆ ಸಿದ್ಧರಾಗಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೇವೆ, ನಮಗೆ ನ್ಯಾಯ ಕೊಡಿ. ನಮ್ಮ ನಾಳೆಯ ದಿನಗಳಿಗಾಗಿ, ನಮ್ಮ ನಾಳೆಯ ನೆಮ್ಮದಿಗಾಗಿ ನಾವು ನಮ್ಮನ್ನು 2ನೇ ದರ್ಜೆ ನಾಗರಿಕರನ್ನಾಗಿ, ನಮ್ಮ ಮನೆಯವರನ್ನು, ನನ್ನ ಮನೆಯ ಹೆಂಗಸರನ್ನು ನಾನು ಸಿಟಿ ಸೆಂಟರ್ಗೆ ಏನಾದರೂ ಕರ್ಕೊಂಡು ಹೋಗಬೇಕು ನನ್ನ ರಿಕ್ಷಾದಲ್ಲಿ. ನಮಗೆ BMW ಕಾರೇನಿಲ್ಲ, ನಮ್ಮ ರಿಕ್ಷಾವೇ ನಮಗೆ ಬಹುದೊಡ್ಡ ವಾಹನ. ಮನೆಯವರಿಗೆ ಹೆಮ್ಮೆ ಇರ್ತದೆ ನನ್ನ ಗಂಡನ ವಾಹನ ಅಥವಾ ನನ್ನ ಮಗನ ವಾಹನ ಅಂತ. ಅದರಲ್ಲಿ ನಾವು ಸಿಟಿ ಸೆಂಟರ್ಗೋ ಇಲ್ಲ ಎಲ್ಲ ಕರ್ಕೊಂಡು ಹೋಗುವಾಗ ನಮಗೆ 10-12 ಸಾವಿರ ಎಲ್ಲ ದಂಡ ಹಾಕ್ತಾರೆ ಅಂದರೆ ಇದು ರಿಕ್ಷಾ ಚಾಲಕರ ಮೇಲಾಗುತ್ತಿರುವ ದಬ್ಬಾಳಿಕೆ ಮತ್ತು ದರೋಡೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಅದರ ವಿರುದ್ಧ ಗಟ್ಟಿಯಾದ ಧ್ವನಿ ಎತ್ತಾ ಇದ್ದೇವೆ, ಮುಂದೆಯೂ ಎತ್ತಲಿದ್ದೇವೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿಭಟನೆ ಸಭೆ ಕಳೆದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ತಿಳಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಗರ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಮೀಟರ್ ಬಳಸ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರ ಆದೇಶ ಇದ್ದರೂ ಕೂಡ ಯಾರೂ ಕೂಡ ಮೀಟರ್ ಬಳಸದೆ ತಮ್ಮ ಇಷ್ಟದಂತೆ ಬಾಡಿಗೆ ತೆಗೆಯುವುದರಿಂದ ಚಾಲಕರಿಗೆ ತುಂಬ ಕಷ್ಟಕರವಾಗಿದೆ. ಸರಿಯಾದ ದರ ಸಿಗ್ತಾ ಇಲ್ಲ. ಆದ್ದರಿಂದ ಈ ಪ್ರತಿಭಟನೆಯಲ್ಲಿ ನಾವು ಮೀಟರ್ ವಿಷಯವನ್ನು ಇಟ್ಟುಕೊಂಡು ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಒನ್ ವೇ ಬಾಡಿಗೆಗಳಾಗಿದೆ ನಾವು ಹೋಗ್ತಾ ಇರುವುದು. ಹಾಗೂ ನಾವು ನಗರದಂತೆ ಸುತ್ತಾಡಿಕೊಂಡು ಬಾಡಿಗೆ ನಡೆಸ್ತಾ ಇಲ್ಲ. ಗ್ರಾಮಾಂತರ ಭಾಗದಲ್ಲಿ ಸ್ಟ್ಯಾಂಡ್ನಲ್ಲಿ ನಿಂತುಕೊಂಡು ನಾವು ಬಾಡಿಗೆಗಳನ್ನು ಹೋಗುವುದಾಗಿದೆ. ಆದ್ರಿಂದ ನಾವು ಹೋಗುವಂಥ ಬಾಡಿಗೆಗಳು ಹೆಚ್ಚಾಗಿ ಒನ್ ವೇ ಬಾಡಿಗೆ ಆಗಿದೆ. ಸುಮಾರು 5-6 ಕಿಲೋಮೀಟರ್ ಇದ್ರೂ ಕೂಡ ನಾವು ಒಂದು ಸೈಡ್ಗೆ ಹೋಗಿ ಅಲ್ಲಿಗಿರುವಂತಹ ಬಾಡಿಗೆ ತೆಗೆದುಕೊಂಡು ಖಾಲಿಯಾಗಿ ವಾಪಸ್ ಬರುವಾಗ ಖಾಲಿಯಾಗಿ ನಾವು ಸ್ಟ್ಯಾಂಡ್ಗೆ ಬರುವಂತಹ ಸಿಚುವೇಶನ್ ಆಗಿದೆ ಇವಾಗ ಇರೋದು. ಆದ್ರಿಂದ ಗ್ರಾಮಾಂತರ ಭಾಗಗಳಿಗೆ ಮೀಟರ್ನಲ್ಲೇ ದರ ಪರಿಷ್ಕರಣೆ ನಡೆಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಹಾಗೂ ಜಿಲ್ಲೆಯ ಎಲ್ಲ RTOಗಳಲ್ಲಿ FC ಮಾಡುವಾಗಲೂ ಕೂಡ ಮೀಟರ್ ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂತಹ ಒಂದು ರೂಲ್ಸ್ ಅನ್ನು ತರಬೇಕು. ಅದೇ ರೀತಿ ಎಲ್ಲ ಆಟೋ ರಿಕ್ಷಾದವರು ಕೂಡ ಒಂದೇ ರೀತಿಯಾದಂತಹ ಮೀಟರ್ ದರವನ್ನೇ ಪಡೆಯಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಾನು ಅಬ್ದುಲ್ ಜಲೀಲ್, ಅಧ್ಯಕ್ಷರು ಆಟೋ ರಾಜಾ ಕಮ್ಮಾರ್ ಯೂನಿಯನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ. ಅವರು ಶಫೀಕ್ ಬೋಳಿಯಾರ್, ಪ್ರಧಾನ ಕಾರ್ಯದರ್ಶಿಗಳು, ಆಟೋ ರಾಜಾ ಕಮ್ಮಾರ್ ಯೂನಿಯನ್. ಈ ಹೋರಾಟ ಸಮಿತಿಯ ಸಂಚಾಲಕರಾಗಿ ಸಿದ್ದಿ ಕೊಡಕಲ್ಲಿದ್ದಾರೆ. ಆಟೋ ರಾಜಾ ಕಮ್ಮಾರ್ ಯೂನಿಯನ್ನ ನೇತೃತ್ವದಲ್ಲಿ ಬೃಹತ್ತಾದ ಏಕರೂಪ ಪರ್ಮಿಟ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ಬೋದು, ಇದೆಲ್ಲ ನಾವು ಸಾರಿಗೆ ಸಚಿವರು, DC, ಕಮಿಷನರ್ ಇದೆಲ್ಲ ಮನವಿ ಮಾಡಿದ್ದು. ಆಟೋ ರಾಜಾ ಕಮ್ಮಾರ್ ಯೂನಿಯನ್ ಆದ ನಂತರ ವರ್ಷ ಹೋದ್ಮೇಲೆ DC ಆಗಿರ್ಬೇಕು, RTO ಆಗಿರ್ಬೇಕು, ವರ್ಗಾವಣೆ ಆಗ್ತಾರೆ. ಅವ್ರ ಹತ್ರ ಹೇಳುವಂಥದ್ದು ಗ್ರಾಮಾಂತರ ರಿಕ್ಷಾ ತುಂಬಾ ಸಮಸ್ಯೆಗಳಿದೆ. ಇಲ್ಲೇನಾದ್ರೂ ಅಪಘಾತ ಆದ್ರೆ ನಾವು ಮಂಗಳೂರು ಹಾಸ್ಪಿಟಲ್ಗೆ ಹೋಗ್ತೇವೆ. ಅಲ್ಲಿ ಹೋಗಿ ಬರುವಾಗ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದ್ರೆ ನಮಗೆ ಇನ್ಶೂರೆನ್ಸ್ ಸಿಗಲ್ಲ. ಟ್ರಾಫಿಕ್ ಪೊಲೀಸರು ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ರೂಲ್ಸ್ ಆಗಿದೆ, ನೀವು 10,000 ದಂಡ ವಿಧಿಸ್ಬೇಕಂತೇಳಿ. ಹಾಗೆ ಎಷ್ಟು ರಿಕ್ಷಾ ಚಾಲಕರು 10,000 ದಂಡ ಕಟ್ಟಿ ತರ್ತಾ ಇದ್ದಾರೆ. ನಾವು ಸಹಾಯ ಮಾಡಲು ಹೋಗಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಂದ್ರೆ ಈಗ ಆಂಬುಲೆನ್ಸ್ ಬರೋ ಮುಂಚೆ ಬರುವವರಂದ್ರೆ ಆಟೋ ಚಾಲಕರು. ಯಾರಿಗೆ ಏನು ಕಷ್ಟ ಆದ್ರು, ಏನಾದ್ರೂ ಅಪಘಾತ ಆದ್ರೂ ಸಿಗುವಂತದ್ದು ನಮ್ಮ ಆಟೋ ಚಾಲಕರು. ನಾವು ಮಾನವೀಯತೆ ತೋರಿಸಲು ಹೋಗ್ತೇವೆ, ಅಪಘಾತ ಆದ್ರೆ ಹಾಸ್ಪಿಟಲ್ ಕರೆದುಕೊಂಡು ಹೋಗೋದು. ಬರುವಾಗ ಈ ಆಟೋ ದೊಡ್ಡ ದೊಡ್ಡ ಮೊತ್ತದಲ್ಲಿ ದಂಡ ವಿಧಿಸುವಂಥದ್ದು. ಅದೇ ರೀತಿ ಟ್ರಾಫಿಕ್ ಪೊಲೀಸ್ ಅವರು ನಿಲ್ಲಿಸಿ
ದಂಡ ವಿಧಿಸುವಂಥದ್ದು. ಅವರು ರಿಸಿಪ್ಟ್ ಕೊಡುವಂಥದ್ದು ನೀನು ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕಿದ್ಯಾ ಆ ರೀತಿಯಲ್ಲಿ ರಿಸಿಪ್ಟ್ ಕೊಡುವಂಥದ್ದು. ಹೀಗಾಗಿ ತುಂಬಾ ಕಷ್ಟದಿಲ್ಲದ ನಮ್ಮ ಗ್ರಾಮಾಂತರ ರಿಕ್ಷಾ ಚಾಲಕರು. ಹಾಗಾಗಿ ಈ ದೊಡ್ಡ ಮಟ್ಟದಲ್ಲಿ ಈ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಸೋಮವಾರ ದಿವಸ ಇಟ್ಟಿದ್ದೇವೆ. ಅಟೋ ರಾಜಕುಮಾರಿ ನನ್ನ ನೇತೃತ್ವ ಎಲ್ಲ ಸಂಘ ಸಂಸ್ಥೆಯ ಸಹಕಾರದೊಂದಿಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸೋಮವಾರ ದಿವಸ ಎಲ್ಲ ಗ್ರಾಮಾಂತರ ರಿಕ್ಷಾ ಬಂದಿರುತ್ತದೆ. ಎಲ್ಲ ರಿಕ್ಷಾ ಚಾಲಕರು ಒಗ್ಗಟ್ಟಾಗಿ ಎಲ್ಲರೂ ಬರಬೇಕು. ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ಎಲ್ಲರೂ ಕ್ಲಾಕ್ ಅವರ ಹತ್ತಿರ ಬಂದು ಸಹಕರಿಸಬೇಕು. ಎಲ್ಲಾದ್ಯಂತ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಕೆಲವೊಬ್ರು ರಿಕ್ಷಾದವರಿಗೆ ಇನ್ನೂ ಗೊತ್ತಿಲ್ಲ, ಈ ಪರ್ಮಿಟ್ನ ವ್ಯವಸ್ಥೆನೇ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ RTOದವರು ಈ ಸಿಟಿ ಭಾಗದಲ್ಲಿ ಮಾತ್ರ ನಿಂತು ಕಾಯ್ತಾ ಇರ್ತಾರೆ. RTO ಅಧಿಕಾರಿಗಳು ಹೇಳ್ತಾರೆ ನಾವು ರಿಕ್ಷಾದವ್ರನ್ನ ಏನು ಮಾಡಲ್ಲ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಕಾಯುವುದೇ ರಿಕ್ಷಾ ಚಾಲಕರು. ಯಾಕಂದ್ರೆ ಸುಲಭದಲ್ಲಿ ಸಿಗ್ತಾರೆ ಅವರು, ಅವ್ರಿಗೆ ಇನ್ಫ್ಲುಯೆನ್ಸ್ ಕಮ್ಮಿ ಇರುತ್ತೆ, ಅವರು ಸಂಘಟಿತರಾಗಿರೋದಿಲ್ಲ ಅಂತ. ಹಾಗಾಗಿ ಈ ಸಲ ನಾವು ಈ ಸಂಘಟಿತ ಶಕ್ತಿಯನ್ನ ರಿಕ್ಷಾ ಚಾಲಕರು ತೋರಿಸಬೇಕಾಗಿದೆ. ಬಹುತೇಕ ರಿಕ್ಷಾ ಸಂಘಟನೆಗೂ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಲವು ಪಾರ್ಕ್ನವರು ಕೂಡ ನಾವು ಬಂದ್ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ. 500 ಜನ ನಿರೀಕ್ಷೆ ಇಟ್ಟಿದ್ದೇವೆ. ಬಹುಶಃ 1000 ದಾಟಬಹುದು ಅನ್ನುವ ಹೊರಸು ಇದೆ. ಎಲ್ಲರ ಒಂದು ಬರ್ತೇವೆ ಅಂತ ಹೇಳೋ ಲೆಕ್ಕದಲ್ಲಿ 1000 ದಾಟಬಹುದು. ಹತ್ರ ಹೋಗ್ತೇವೆ ನಾವು, ದೂರ ಹೋಗಲ್ಲ ಅಂತ. ಅವರ ವ್ಯಾಪ್ತಿ ಏನು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಮೆನ್ಷನ್ ಆಗಿರ್ತದೆ ಇಂತಿಂಥ ತಾಲೂಕಿನ ಗ್ರಾಮಾಂತರ ವ್ಯಾಪ್ತಿಗೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಅಂತ. ಅಲ್ಲಿ ಅವರು ಬೇಕಾಬಿಟ್ಟು ಎಲ್ಲ ತಾಲೂಕು ಹೋಗ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಯಾರು RTOದವರು ನಿಲ್ಲಿಸೋದಿಲ್ಲ. ಆದರೆ ಇಲ್ಲಿ ನಮ್ಮ ಹೆಚ್ಚಾಗಿ ಉಳ್ಳಾಳ, ಮಂಗಳೂರು ಈ ಭಾಗದಲ್ಲಿ ತಿರುಗಾಡ್ತಾ ಇರ್ತಾರೆ. 10,000 12,000 ಏನು 200-300 ಏನು ಫೈನಲ್. ಹೇಗೆ ಪ್ರಯಾಣಿಕರಿಗೆ ನಾನು ಸಣ್ಣ ಒಂದು ಉದಾಹರಣೆ ಇರ್ತೇನೆ. ಒಬ್ಬ ಮುಡಿಪುವಿನಿಂದ ಸುಳ್ಯಕ್ಕೆ ಹೋಗಬೇಕಾದ್ರೆ ಅವನಿಗೆ ಅರ್ಜೆಂಟ್ ಇದೆ, ಅವನಿಗೆ ಬಸ್ಸಿಗೆ ಹೋಗೋಕ್ಕಾಗಲ್ಲ, ಅವನಿಗೆ ಕಾರ್ ಹೋಗುವ ವ್ಯವಸ್ಥೆ ಇಲ್ಲ. ಅವನು ಹೋಗಬೇಕಾದ್ರೆ ಪರ್ಮಿಟ್ ರೂಪದಲ್ಲಿ ಅವನು ಹೋಗ್ಬೇಕಂದ್ರೆ ಮುಡಿಪುವಿಂದ ಪಾತೂರಲ್ಲಿ ಅವನು ಇಳ್ಕೋಬೇಕು. ಪಾತೂರಲ್ಲಿ ಕೇರಳ ಗಡಿ ಬರ್ತದೆ. ಆನಂತರ ಸ್ವಲ್ಪ ಮುಂದೆ ಹೋಗುವಾಗ ಮತ್ತೆ ಕರ್ನಾಟಕ ಗಡಿ ಬರ್ತದೆ. ಅವನು ಇಳಿದು ಮತ್ತೊಂದು ರಿಕ್ಷಾದಲ್ಲಿ ಹತ್ತಬೇಕು. ಮತ್ತೆ ಅಲ್ಲಿ ಗಡಿ ಬರೋದು ಬಂಟ್ವಾಳ ತಾಲೂಕು ಗ್ರಾಮಾಂತರ. ಅದಕ್ಕೆ ಸ್ವಲ್ಪ ಮುಂದೆ ಹೋದಾಗ ಪುತ್ತೂರು ಗ್ರಾಮಾಂತರ ಬರ್ತದೆ. ಅಲ್ಲಿ ಇಳ್ಕೊಂಡು ಮತ್ತೆ ಪುತ್ತೂರು ಗ್ರಾಮಾಂತರದ ರಿಕ್ಷಾ ಹತ್ಕೋಬೇಕು. ಸ್ವಲ್ಪ ಮುಂದೆ ಹೋದಾಗ ಪುತ್ತೂರು ಸಿಟಿ ವ್ಯಾಪ್ತಿ ಬರ್ತದೆ. ಅಲ್ಲಿ ಸಿಟಿ ಪರ್ಮಿಟ್ ಇರುವ ರಿಕ್ಷಾ ಹತ್ಕೋಬೇಕು. ಅದಕ್ಕಿಂತ ಒಂದು 2 ಕಿಲೋಮೀಟರ್ ಹೋದಾಗ ಅದು ಮುಗಿಯುತ್ತದೆ, ಮತ್ತೆ ಪುತ್ತೂರು ಗ್ರಾಮಾಂತರ ಬರ್ತದೆ. ಅವನು ಅಲ್ಲಿ ಇಳಿದುಕೊಂಡು ಮತ್ತೆ ಈ ರಿಕ್ಷಾದವರು ಹೋಗ್ತಾರೆ, ಕಷ್ಟವನ್ನಷ್ಟು ಹೋಗ್ತಾರೆ. ಫೈನ್ ಆದರೆ ಅವರಲ್ಲಿ ಹೇಳ್ಕೊಳಕ್ಕಾಗಲ್ಲ, ಇವರೇ ಫೈನ್ ಕಟ್ತಾರೆ. ಪ್ರಯಾಣಿಕರಿಗೂ ಕೂಡ ಎಷ್ಟೋ ಕಷ್ಟ ಇದೆ. ರಿಕ್ಷಾದವರು ಪರ್ಮಿಟ್ ಪ್ರಕಾರವೇ ನಾವು ಹೋಗ್ತೀವಿ, ಇಲ್ಲದ್ರೆ ನಾವು ಹೋಗಲ್ಲ ಅಂತ ಅಂದರೆ ಪ್ರಯಾಣಿಕರು ಹೋಗೋಕ್ಕೆ ಸಾಧ್ಯ ಇಲ್ಲ. ಮೊನ್ನೆ RTO ಮೀಟಿಂಗಲ್ಲೂ ಕೇಳಿದರು, ಡಾಕ್ಟರ್ SP ಅರುಣ್ ಅವರು ಕೇಳಿದರು, ನಿಮ್ಗೆ ಹಾಸ್ಪಿಟಲ್ಗೆ ಬರೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಲ್ಲ ಅಂತ. ಅದಕ್ಕೆ ನಾವೊಂದು ರಿಟರ್ನ್ ಹೋಗುವಾಗ ನಾವು ಹೇಳ್ಬೇಕು, ಒಂದು ಸೆಲ್ಫಿ ತಗೊಳ್ಳಿ ಅಂತ ಹೇಳಿದರು. ನಮ್ಮೊಂದು ಕಷ್ಟ ಹೇಳ್ತಾ ಇದ್ದೀವಿ. ಸೆಲ್ಫಿ ತಗೊಂಡು ನಾವು ಹಾಸ್ಪಿಟಲ್ಗೆ ಅರ್ಜೆಂಟ್ ಕರ್ಕೊಂಡು ಬರಬೇಕು, ಅವರನ್ನು ಮಾಡಿ ಹೋಗುವಾಗ ಒಂದು ಸೆಲ್ಫಿ ತಗೋಬೇಕು. ಸೆಲ್ಫಿ ತಗೊಂಡು ವಾಪಸ್ ಹೋಗಬೇಕು. ಅವ್ರು ಬಂದರೆ ಇದನ್ನು ತೋರಿಸಬೇಕು. ಇದು ನಿಯಮ. ಆನಂತರ ನಾವು ಕೇಳಿದೆ ರೈಲ್ವೆ ಸ್ಟೇಷನ್ ಎಲ್ಲ ಎಮರ್ಜೆನ್ಸಿ ಅಲ್ಲ ಅಂತ. ಹೇಗೆ ಎಮರ್ಜೆನ್ಸಿ ಅಲ್ಲ? ನನ್ನ ಮುಡಿಪಲ್ಲಿ ನನ್ನೊಬ್ಬ ಪಾರ್ಕ್ ಬರ್ತಾನೆ, ಅರ್ಧ ಗಂಟೆಯೊಳಗೆ ನನಗೆ ರೈಲು ಹೋಗಬೇಕು, ಇಲ್ಲಾಂದರೆ ನನ್ನ ಯಾರಾದ್ರು ವಿದ್ಯಾರ್ಥಿ ಬೆಂಗಳೂರಿಗೆ ಎಕ್ಸಾಮ್ ಬರೆಗೆ ಹೋಗ್ತಾ ಇದ್ದಾನೆ, ನನಗೆ ರೈಲು ಮಿಸ್ ಆಗ್ತದೆ, ನನ್ನ ಬಿಡಿನಂದರೆ ನಾವು ಏನು ಮಾಡಬೇಕು? ಕಣ್ಣಲ್ಲಿ ರಕ್ತ ಇಲ್ಲದವ್ರಿಗಿಲ್ಲ ನನಗೆ ಬರೋಕ್ಕಾಗಲ್ಲ, ನನಗೆ ಪರ್ಮಿಟ್ ಇಲ್ಲ ಅಂತ ಹೇಳಬೇಕಾ? ಇಲ್ಲ ಅವನ ಜೀವನದ ಪ್ರಶ್ನೆ, ಅವನ ಇಡೀ ಜೀವನದ ಪ್ರಶ್ನೆ ಅಂತ ಹೇಳಿ ನಾವು ಮಾಡಬೇಕಾ? ಅವನು ಹೇಳ್ತಾನೆ 500 ಅಲ್ಲ, ನಾವು 1,000 ಕೊಡ್ತೇವೆ ಅಂತ. ಹೌದು, 1,000 ಕೊಡ್ಬೋದು, 10,000 ಫೈನ್ ಹಾಕಬೇಕಲ್ಲ ನಾವು? ನಮ್ಮ ಕಷ್ಟ ಇರೋದು ಅದು. ಅದನ್ನು ನಾವು ಡಾಕ್ಟರ್ SP ಅರುಣ್ ಅವರಿಗೆ ಮನವರಿಕೆ ಮಾಡಿದ್ವಿ. ಹೌದು, ನಿಮ್ಮ ಮಾತುಗಳು ಜೆನ್ಯೂನ್ ಆಗಿವೆ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗ ನಾವು ಈಗಾಗಲೇ ಇದನ್ನು ಈ ಹೋರಾಟದ ತೀರ್ಮಾನ ಮಾಡಿರೋದ್ರಿಂದ ನಾವು ಹೋರಾಟ ಮುಂದುವರಿಸ್ತೇವೆ. ಮತ್ತು ಅವರ ಮೇಲೆ ಭರವಸೆ ಕೂಡ ಇದೆ. ಅವರು ನಮ್ಮ ಮಾತುಗಳನ್ನ ಆಲಿಸಿದ್ದಾರೆ ಅನ್ನುವ ಒಂದು ಖುಷಿಯೂ ಇದೆ. ನಾನು ಅವರಿಗೆ ಆಭಾರಿಯಾಗಿರ್ತೇವೆ. ರೇಟು ₹1 ಕೂಡ ನಾವು ಜಾಸ್ತಿ ಮಾಡಲಿಲ್ಲ. ನಮಗೆ ಈಗಾಗಲೇ ಪ್ರಧಾನ ಹೇಳಿದ್ದಾರೆ, 10 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರ್ ₹20 ಅಂತ ₹200 ಇದೆ. ಆದರೆ ನಾವು 10 ಕಿಲೋಮೀಟ್ರ್ ಹೋದರೆ ಮತ್ತೆ 10 ಕಿಲೋಮೀಟ್ರ್ ರಿಟರ್ನ್ ಬರಬೇಕು. ಆವಾಗ ಯಾರೂ ಇರಲ್ಲ ಬಾಡಿ ಕೊಡಲಿಕ್ಕೆ. ನಮಗೆ ಸಿಗೋದು 20 ಕಿಲೋಮೀಟ್ರ್ ಹೋದರೆ ₹200. ಈಗ ನಾವೇನಾದರೂ 210 ಕೋಟಿ ಗ್ಯಾಸ್ ಜಾಸ್ತಿ ಆಗಿ ಎಂತ ಮಾಡೋದು ನಾವು? ನಮಗೂ ಅದಕ್ಕೆ ಜಾಸ್ತಿ ನೀವು ನೋಡ್ತಿರ್ಬೋದು. ಈ ಯುದ್ಧ ಈಗ 42 ದಿನ ಆಯಿತು. ಯಾವುದಕ್ಕೆಲ್ಲ ಜಾಸ್ತಿ ಆಗಿದೆ? ಜಾಸ್ತಿ ಆದರೂ ಕೂಡ 5% 10% ಜಾಸ್ತಿ ಆಗಿದೆ. ₹100 ಇದ್ದದಕ್ಕೆ ₹110 ಆಗಿರ್ಬೋದು. ಆದರೆ ಆಟೋ LPG ಗ್ಯಾಸ್ ಬೆಲೆ ಗೊತ್ತಾ? 62 130 125 130 ಹೇಳ್ತಾ ಇದ್ದಾರೆ. ಯಾಕೆ? ಸುಲಭದಲ್ಲಿ ಸಿಗುವವರು ರಿಕ್ಷಾದವರೇ. ಸುಮ್ಮನೆ ಅವರು ಹಾಕದಿದ್ದರೆ ಅವ್ರಿಗೆ ದುಡಿಮೆ ಇಲ್ಲದಿದ್ದರೆ ಅವರ ಮನೆಯಲ್ಲಿ ಒಂದೊತ್ತು ಊಟ ಇಲ್ಲ. ಅದು ಗೊತ್ತಿದೆ. ಇದೊಂದು ಮಾಫಿಯಾ ಥರ. ರಿಕ್ಷಾದವರನ್ನ ಯಾವ ರೀತಿ ಬೇಕಾದರೂ ದರೋಡೆ ಮಾಡ್ಬೋದು ಅನ್ನುವ ಗ್ಯಾರಂಟಿ ಇರುವುದರಿಂದಲೇ 62 130 ಆಗ್ತದೆ. ಇಲ್ಲದ್ರೆ ಹೇಗೆ ಸಾಧ್ಯ? ಯಾವುದಕ್ಕೂ ಜಾಸ್ತಿ ಆಗುತ್ತೆ. ಮನೆ ಅಡಿಗೆ ಅನಿಲಕ್ಕೆ ಜಾಸ್ತಿ ಆಗಿರೋ ₹60 ₹70.
ಇನ್ನು ವಾಣಿಜ್ಯ ಸಿಲಿಂಡರ್ಗೂ ಜಾಸ್ತಿ ಆಗಿದ್ದು ಏನು 600 ಜಾಸ್ತಿ ಆಗಿದೆ, 1900 2,500 ಆಗಿದೆ. ಗ್ಯಾಸು ಸಿಗ್ತಾ ಇಲ್ಲ. 15 ಗ್ಯಾಸ್ ಪಂಪ್ಗಳಲ್ಲಿ 3-4 ಗ್ಯಾಸ್ ಮಾತ್ರ. ಅದು ಕಳೆದ ಬಾರಿ ನಾವು ಜಿಲ್ಲಾಧಿಕಾರಿ ಕಚೇರಿ ನಾವು ಭೇಟಿ ಮಾಡಿ ಮನವಿ ಕೊಟ್ಟೆವು ಈ ಗ್ಯಾಸ್ ಬಗ್ಗೆ. ಆವಾಗ ತಹಶೀಲ್ದಾರ್ನ ಕಳಿಸಿ ಅವರು ಅದನ್ನೆಲ್ಲ ಸರ್ಚ್ ಮಾಡಿದಾಗ ಕೆಲವು ಪಂಪ್ಗಳು ಓಪನ್ ಆಯಿತು, ಕೆಲವು ಪಂಪ್ಗಳಿಗೆ ಸ್ಟಾಕ್ ಬಂತು. ಅದು ಹೇಗೆ ಬಂತು ಗೊತ್ತಿಲ್ಲ. ನಾವು ಹೋಗಿ ಜಿಲ್ಲಾಧಿಕಾರಿಗಳಿಗೆ, ಆಟೋ ರಾಜಕುಮಾರ್ ಹೋಗಿ ಜಿಲ್ಲಾಧಿಕಾರಿ ಕಚೇರಿ ನಿಂತಾಗ ಇಲ್ಲಿಗೆ ಹೇಗೆ ಸ್ಟಾಕ್ ಬರ್ತದೆ ಗೊತ್ತಿಲ್ಲ ಮಾಡ್ಬೋದು ಅಂತೇಳಿ ನಾವು ಅದನ್ನು. ನೀವು ಈ ಕಷ್ಟ ಸಮಯದಲ್ಲಿ ರಿಕ್ಷಾದವರ ಜೊತೆ ನಿಲ್ಲಿ, ಅವ್ರನ್ನ ಲೂಟಿ ಮಾಡುವಂತಹ ಪ್ರಯತ್ನ ಬೇಡ. ಯುದ್ಧ ಮುಗೀತದೆ, ಮುಗಿದ ಮೇಲೆ ನಾವು ಅಂದರೆ ಈಗ ನಮ್ಮ ಜೊತೆ ನಿಲ್ಲಿ. ಬಡವರು ಇರ್ತಾರೆ, ರಿಕ್ಷಾದವರು 10-20 ರೂಪಾಯಿ ದುಡ್ಕೊಂಡೇ ಜೀವನ ಸಾಗಿಸುವವರು. ಅವರಿಗೆ ಈಗ ನಾವು ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಲೂಟಿ ಮಾಡೋಕ್ಕೆ ನಿಂತರೆ ಆಟೋ ರಿಕ್ಷಾ ಚಾಲಕರು ಕೂಡ ಒಮ್ಮೆ ಒಟ್ಟಾಗಿ ನಿಂತು ನಿಮ್ಮ ಪಂಪ್ಗಳನ್ನು ಬಂದ್ ಮಾಡಿಸುವಂಥ ಪ್ರಯತ್ನ. ಬಂದ್ ಮಾಡಿಸೋಕೆ ಏನಿಲ್ಲ, ರಿಕ್ಷಾದವ್ರು ನಾವು ಇಂತಿಂಥ ಪಂಪ್ಗೆ ಹೋಗುವುದಿಲ್ಲ ಅಂತ ನಿರ್ಧರಿಸಿದ್ರೆ ಅವ್ರು ಬಂದ್ ಮಾಡಲೇಬೇಕು. ಅವ್ರು ಬಂದ್ ಮಾಡಲೇಬೇಕು, ಬೇರೆ ಅವ್ರಿಗೆ ದಾರಿಯೇ ಇಲ್ಲ. ಹಾಗಾಗಿ ನಾವು ಈಗಲೂ ಕೂಡ ನಾವು ಮತ್ತೆ ಯುದ್ಧ ಮುಂದುವರಿತದ ಇಲ್ವೋ ಗೊತ್ತಿಲ್ಲ. ಇಂಥ ಸಿಚುವೇಶನಲ್ಲಿ ಈಗಲೂ ಕೂಡ ಗ್ಯಾಸ್ನವ್ರಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ನೀವು ಬಡ ರಿಕ್ಷಾ ಚಾಲಕರ ಜೊತೆ ನಿಲ್ಲಿ. ಯಾವ ಕಾರಣಕ್ಕೂ ರಿಕ್ಷಾ ಚಾಲಕರು ಕೊಡ್ತಾರೆ ಅಂತ ಹೇಳಿ ಜಾಸ್ತಿ ತಗೊಳ್ಳೋ ಪ್ರಯತ್ನ ಬೇಡ. ಈಗ ನಿಮ್ಮ ಕಮಿಷನ್ ಕೂಡ ಬಿಟ್ಟು ಏನು ಅಸಲು ಬರ್ತದೆ ಅದೇ ರೇಟಿಗೆ ಕೊಟ್ಟು ನೀವು ಕೂಡ ಸಹಕರಿಸಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಕಳೆದ RTI ಮೀಟಿಂಗಲ್ಲೂ ಕೂಡ ಹೇಳಿದ್ದೇವೆ, ಅದು ಕೂಡ ಒಂದು ದಂಧೆ ಆಗಿದೆ. ಈ ಪರ್ಮಿಟ್ ಅನ್ನೋದು, ಪರ್ಮಿಟ್ಗೆ ಎಷ್ಟು 1,000-2,000 ಇರ್ಬೋದು. ಸಿಟಿ ಪರ್ಮಿಟ್ಗೆ 3 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ 3 ಲಕ್ಷ ಕೊಟ್ಟು ಅವನು ಹಾಗೆ ಮಾಡಿದ್ರೆ. ನೀವು ಗ್ರಾಮಾಂತರದವ್ರು ನಾವು ಕೇಳಿದ್ರೆ, ಈಗ ನಾವು ಮಂಗಳೂರು ಹೋಗುವವರೆಗೆ ಅವಕಾಶ ಕೊಟ್ಟರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಹೇಳುವವನು ಅವನು 3 ಲಕ್ಷ ಪರ್ಮಿಟ್ ಕೊಟ್ಟಿರ್ತಾನೆ, ಅವನು ದುಡಿಬೇಡ ಕೇಳ್ತಾರೆ. ಅಂದರೆ ಇವರು ಭಾಗಿಯಾಗಿದ್ದಾರೆ ಇಲ್ಲೋ ಗೊತ್ತಿಲ್ಲ. 3 ಲಕ್ಷಕ್ಕೆ ಎಲ್ಲಿ 3 ಲಕ್ಷ ಪರ್ಮಿಟ್ ಇದ್ರೆ ಅದನ್ನು ಅಧಿಕೃತ ಹೇಳಿಬಿಡ್ಲಿ, ಮಂಗಳೂರು ಪರ್ಮಿಟ್ಗೆ 3 ಲಕ್ಷ ಇದೆ ಅಂತ ಆಡಳಿತ ಒಂದು ಅಧಿಸೂಚನೆ ಹೊರಡಿಸ್ಬಿಡ್ಲಿ, ಸಿಟಿ ಪರ್ಮಿಟ್ಗೆ ಇಷ್ಟು ಅಂತ. ಇದು ಕಣ್ಣೆದುರೇ ನಡೆಯುತ್ತಿರುವಂತಹ ಈ ಒಂದು ಮಾಫಿಯಾವನ್ನ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನಾವು ಅದರ ಬಗ್ಗೆಯೂ ಹೇಳಿದ್ದೇವೆ, ಯಾರಿಗೂ ಕೂಡ ಒಂದು ಪರ್ಮಿಟ್ಗಿಂತ ಜಾಸ್ತಿ ಕೊಡುವುದೇ ಬೇಡ. ಅವರು ಒಂದು ಮನೆಯ 5-6 ಜನರಲ್ಲೂ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ಕೂಡ ಕ್ರಮ ವಹಿಸಿದಾಗ ಈ ಪರ್ಮಿಟ್ ವ್ಯವಸ್ಥೆ ಅರ್ಧ ಅವರು ಕೇಳ್ತಾ ಇದ್ದಾರೆ. ಸಿಟಿ ಅವರು ಬಂದು ಅಧಿಕಾರಿಗಳು ಹೇಳ್ತಾರೆ, ಸಿಟಿ ಅವ್ರು ಬಂದು ಕೂತ್ಕೊಳ್ತಾರೆ, ನಾವೇನು ಮಾಡೋದು, ಗ್ರಾಮಾಂತರ ಬಂದ ತಕ್ಷಣ ಹಿಡೀರಿ ಅಂತ ಅವ್ರು ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಕೂತಿರ್ತಾರೆ ಅಂತ. ಸಿಟಿಯವರು ನಮ್ಮ ಗ್ರಾಮಾಂತರ ವ್ಯಾಪ್ತಿಗೆಲ್ಲ ಬರ್ತಾರೆ. ರೈಲಿಂದ ಬರೋರು ಕೇವಲ ಸಿಟಿಯಲ್ಲಿ ತಿರುಗುವವರಲ್ಲ, ಗ್ರಾಮಾಂತರ ಬರ್ತಾರೆ. ನಾವು ಯಾವ ತೊಂದರೆ ಕೊಡೋದಿಲ್ಲ ಅವರಿಗೆ. ಎಲ್ಲ ರಿಕ್ಷಾದವರು ಈ ಹೊಟ್ಟೆ ಬಾಡಿಗೆಗೆ ದುಡಿಯೋರು. ಗ್ರಾಮಾಂತರ ರಿಕ್ಷಾದವರೇನು 2ನೇ ದರ್ಜೆ ನಾಗರಿಕರಲ್ಲ, ಅವರು ಗ್ರಾಮಾಂತರದಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ಅಲ್ಲೇ ರಿಕ್ಷಾ ದುಡಿ ಮಾಡ್ಕೊಂಡಿರ್ತಾರೆ. ಅದನ್ನು ಸಿಟಿಯವರು ಕೂಡ ತಿಳ್ಕೋಬೇಕು ಮತ್ತು ಈ ಸಿಟಿಯವರು ಕೂಡ ಬೆಂಬಲ ಕೊಡಬೇಕು. ನಾವೇನು ಸಿಟಿಯಲ್ಲಿ ದುಡಿಯೋದಕ್ಕೆ ಅವಕಾಶ ಕೇಳ್ತಾ ಇಲ್ಲ. ದುಡಿಯೋದಕ್ಕೆ ಎಲ್ಲೆಲ್ಲ ವಾಸವಿದ್ದಾನೆ ಅಲ್ಲೇ ಅವಕಾಶ ಕೊಡಿ, ಅದನ್ನು ಪರ್ಮಿಟ್ನಲ್ಲಿ ಮೆನ್ಷನ್ ಮಾಡಿಕೊಡಿ. ಸಿಟಿಯಲ್ಲಿ ದುಡಿಯೋದಕ್ಕೆ ನಮಗೆ ಅವಕಾಶ ಬೇಡ. ಸಿಟಿಯಲ್ಲಿ ದುಡಿದ್ರೆ ನೀವು ಎಷ್ಟು ಫೈನ್ ಹಾಕ್ತೀರ ಹಾಕಿ, ನಮಗೆ ಹೋಗಲಿಕ್ಕೆ ಇಲ್ಲ. ರೈಲ್ವೆ ಸ್ಟೇಷನ್ಗೆ ನಾವು ಹೋಗಬಾರ್ದು, ಬಾಡಿಗೆ ಬಂದರೆ ನಾವು ಹಾಸ್ಪಿಟಲ್ಗೆ ನಾವು ಹೋಗಬಾರ್ದು, ನಮ್ಮ ಸರ್ವಿಸ್ ಮಾಡಲಿಕ್ಕೆ ನಾವು ಹೋಗಬಾರ್ದು, ನಾವು ಗ್ಯಾಸ್ ಹಾಕ್ಲಿಕ್ಕೆ ಹೋಗಬಾರ್ದು, ನಮ್ಮ ಮನೆಯವರನ್ನು ಕರ್ಕೊಂಡು ನಾವು ಮಂಗಳೂರಿಗೆ ನಮ್ಮ ಗಾಡಿಯಲ್ಲಿ ಹೋಗಬಾರ್ದು, ಬೇರೆ ಗಾಡಿ ಮಾಡ್ಕೊಂಡು ಹೋಗಬೇಕಾ? ನಾವು ನಮ್ಮ ಗಾಡಿ ಇದೆ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇಡ್ತೇವೆ, ನಾವು ಬೇರೆ ಗಾಡಿ ಮಾಡ್ಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀರಂದರೆ ಇದು ನೀವು ರಿಕ್ಷಾ ಚಾಲಕರನ್ನು 2ಯ ದರ್ಜೆ ನಾಗರಿಕನಾಗಿ ನೋಡ್ತಾ ಇರೋದಕ್ಕೆ ಉದಾಹರಣೆ. ಅಂತಹ ದಬ್ಬಾಳಿಕೆ ಇನ್ನೂ ಸಹಿಸೋದಿಲ್ಲ. ನಮ್ಮ ಆಟೋ ರಾಜಕುಮಾರ್ ಯೂನಿಯನ್ ಅಂತೂ ಸಹಿಸೋದೇ ಇಲ್ಲ. ನೀವು ಇವಾಗ ಸಾಂಕೇತಿಕವಾಗಿ ಅಷ್ಟೇ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಿಮ್ಮ ಮೇಲೆ ಭರವಸೆ ಇದೆ, ಖಂಡಿತವಾಗಿ ನಾವು ಈಗಿನ ಜಿಲ್ಲಾಧಿಕಾರಿಗಳು ನಮ್ಮ ಮಾತನ್ನು ಆಲಿಸಿರೋದ್ರಿಂದ ನಮಗೆ ಖಂಡಿತ ಭರವಸೆ ಇದೆ, ಮಾಡಿಕೊಡ್ತಾರೆ ಅಂತೇಳಿ. ಆಗದಿದ್ದರೆ ನಮ್ಮ ಹೋರಾಟ ಅಂತೂ ನಿಲ್ಲೋದಿಲ್ಲ. ನಾವು ಮತ್ತಷ್ಟು ಸಂಘಟಿತರಾಗಿ ನಾವು ಪ್ರತಿಭಟಿಸ್ತೀವಿ. ವಿಚಾರವಾಗಿ ಮೊನ್ನೆ ನಡೆದಂತಹ RTI ಮೀಟಿಂಗ್ನಲ್ಲಿ ನಾವು ಜಿಲ್ಲಾಧಿಕಾರಿಗಳೊಂದಿಗೆ ನೇರವಾಗಿ ಕೇಳಿದ್ದೇವೆ. ಪರ್ಮಿಟ್ ನಾವು ಮಂಗಳೂರಿಗೆ ಹೋದರೆ, ನಮ್ಮದು ಇವಾಗ ಎಕ್ಸಾಂಪಲ್ ನಮ್ಮದು ಮಂಗಳೂರು ಗ್ರಾಮಾಂತರ, ನಾನು ಮಂಗಳೂರು ಸಿಟಿ ವ್ಯಾಪ್ತಿಯೊಳಗಡೆ ಹೋದರೆ ನನಗೆ ಫೈನ್ ಬೀಳ್ತದೆ. ನಾನು ಹೋಗೋ ಆಗಿಲ್ಲ, ಜಪ್ಪು ನಂತರ ಮಂಗಳೂರು ಎಂಟ್ರಿ ಆಗುವಾಗಿಲ್ಲ ನಾನು. ಆದರೆ ಈ ವಿಷಯವಾಗಿ ನಮ್ಮ ಅಧ್ಯಕ್ಷರು ಹೇಳಿದಂತೆ ಆಸ್ಪತ್ರೆಗೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಹೋಗ್ಬೋದು, ಬರುವಾಗ ಸೆಲ್ಫಿ ತೋರಿಸ್ಬೇಕನ್ನೋ ಅದೊಂದು ಇದೇ ಅಲ್ಲ, ಹೇಳುವಂಥ ರೀತಿ ಅಲ್ಲ. ನಿಮಗೆ ಪ್ರೂಫ್ ಬೇಕಾದರೆ ಸೆಲ್ಫಿ ತಗೊಂಡು ತೋರಿಸಿ ಅನ್ನೋವಂಥದ್ದು. ಇನ್ನೊಂದು ವಿಚಾರ ಏನಂದರೆ, ರೈಲ್ವೆ ಸ್ಟೇಷನ್ಗೆ ಎಮರ್ಜೆನ್ಸಿಯಾಗಿ ನಾವು ಹೋಗಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಅದು ನಿಮ್ಮ ಎಮರ್ಜೆನ್ಸಿ ಅಲ್ಲ, ನಿಮಗೆ ಹೋಗಲಿಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಗರ ವ್ಯಾಪ್ತಿಯಲ್ಲಿರುವಂತಹ ಚಾಲಕರು ಸಿಟಿಯಿಂದ ಮತ್ತು
ರೈಲ್ವೆ ಸ್ಟೇಷನ್ನಿಂದ ನೇರವಾಗಿ ಗ್ರಾಮಾಂತರ ಭಾಗಗಳಿಗೆ, ಉದಾಹರಣೆ ಗ್ರಾಮಾಂತರ ಭಾಗ ಅಂದರೆ ಪುತ್ತೂರು ತನಕ ವಲಯ 1 ಗಾಡಿ ಹೋಗ್ತಾ ಇದೆ. ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಪರ್ಮಿಟ್ ವಯೋಲೇಷನ್ ಇಲ್ಲ, ಫೈನ್ ಇಲ್ಲ. ಕೇವಲ ಗ್ರಾಮಾಂತರ ಭಾಗದ, ಅದರಲ್ಲಿಯೂ ಕೂಡ ಹೆಚ್ಚಾಗಿ ಮಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇರುವಂತಹ ಪರ್ಮಿಟ್ ಆಟೋ ರಿಕ್ಷಾಗಳಿಗೆ ಮಾತ್ರ ಹೆಚ್ಚಾಗಿ ಇದರ ಪರಿಣಾಮ ಇರುವಂತಹದ್ದು. ಮತ್ತು ಬಂಟ್ವಾಳದಲ್ಲಿ, ತದನಂತರ ಇರುವಂತಹದ್ದು ಬೆಳ್ತಂಗಡಿ ಮತ್ತೆ ಪುತ್ತೂರು ಎಲ್ಲ ಏರಿಯಾದರಲ್ಲಿ ಸುತ್ತಾಡಿದ್ರು ಸ್ವಲ್ಪ ಗೊತ್ತಾಗಲ್ಲ. K19 ರಿಜಿಸ್ಟ್ರೇಷನ್ ಆಗಿರುವಂತಹ ವೆಹಿಕಲ್ಸ್ಗಳು ಇಲ್ಲಿ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇದೆ. ಮಾಧ್ಯಮಕ್ಕೆ ಗಮನಕ್ಕೆ ತರ್ತೇನೆ. ಒಂದು, ನಾವು ಈಗಿನ ಪರಿಸ್ಥಿತಿ ಬಗ್ಗೆ ಹೇಳ್ತೇನೆ. ಗ್ಯಾಸ್ ಲೀಸ್ಟ್ ಮಾಡಿಕೊಂಡು ನಾವು ಗ್ರೂಪ್ ಮಾಡಿಕೊಂಡು ಗ್ಯಾಸ್ ಎಲ್ಲಿದೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ. ಕೆಲವೊಮ್ಮೆ ಗ್ಯಾಸ್ ಇದೆ ಅಂತ ನಮ್ಮ ಲೀಸ್ಟಲ್ಲಿ ಬರ್ತದೆ, ಅಲ್ಲಿ ಹೋಗುವಾಗ ಮುಗ್ದಿರ್ತದೆ. ಕೊನೆಗೆ ಅವನು ಗ್ಯಾಸ್ ಖಾಲಿಯಾಗಿ ರಿಕ್ಷಾವನ್ನು ಸೈಡ್ ಇಟ್ಕೊಂಡು ಮನೆಗೆ ಹೋದ ಸ್ಥಿತಿಯೂ ಇದೆ. ಇದು ಗ್ಯಾಸ್ ಪಂಪ್ ಮಾಲೀಕರು ಮಾಡುತ್ತಿರುವಂಥ ಅನ್ಯಾಯ ಇದು. ಯಾಕಂದರೆ ಸ್ಟಾಕ್ ಅವರು ಇಡಬೇಕು, ಅವರ ಕಡಿಮೆ ಇದ್ದರೆ ಓಕೆ. ಈಗ ಅಂಥ ಪರಿಸ್ಥಿತಿ ಬಂದಿದೆ ಅಂತಲೂ ಅನಿಸ್ತಾ ಇಲ್ಲ. ಯಾಕಂದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಹೋದ ತಕ್ಷಣ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಪಂಪ್ಗಳಿಗೂ ಗ್ಯಾಸ್ ಬಂದಿದೆ. ಮರುದಿನನೇ ಎಲ್ಲ ಪಂಪಿಗೆ ಬಂದಿದೆ. ತಹಶೀಲ್ದಾರ್ ಬರುವಾಗ ಎಲ್ಲ ಪಂಪಲ್ಲೂ ಗ್ಯಾಸ್ ಇದೆ. ಹಾಗಾಗಿ ಅದೊಂದು. ಮತ್ತೊಂದು, ಸಾರ್ವಜನಿಕರಿಗೆ ಇದರಿಂದ ಹೋರಾಟದಿಂದ ತೊಂದರೆ ಅಲ್ಲ ಏನು ಇದೆ ಅಂತ ಕೇಳಿದ್ರಿ. ರಿಕ್ಷಾದಲ್ಲಿ ಬಂಟ್ವಾಳ ಗ್ರಾಮಾಂತರ ರಿಕ್ಷಾ ಮುಡಿಪು ಬಂಟ್ವಾಳ ಗ್ರಾಮಾಂತರ ಬರ್ತದೆ. ಈ ಹಳೆ ರಿಕ್ಷಾದಲ್ಲಿ ಅದೇ ರೀತಿ ಇದೆ. ಅವನು ಕಂಬಳಬದ ಪಾಸಾದಾಗ ಅವನು ಮಂಗಳೂರು ತಾಲೂಕು ಬರ್ತಾನೆ. ಕಂಬಳಬದ ಪಾಸಾದಾಗ ಏನಾದರೂ ರಿಕ್ಷಾದಲ್ಲಿ ಅಪಘಾತ ಆಗಿ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ನವರು ಕೂಡ ₹1 ಕೊಡೋದಿಲ್ಲ. ಅವ ಮಾಡಿದ ತಪ್ಪೇನು, ಆ ಪ್ರಯಾಣಿಕ ಮಾಡಿದ ತಪ್ಪೇನು, ಅವನು ರಿಕ್ಷಾದಲ್ಲಿ ಬಂದ. ಪರ್ಮಿಟ್ ಅಲ್ಲಿಂದ ಅಲ್ಲಿಗೆ ಪರ್ಮಿಟ್ ವ್ಯವಸ್ಥೆ ಅವನಿಗೂ ಗೊತ್ತಿರೋದಿಲ್ಲ. ಈಗ ನಾವು ಹೇಳೋದಿಲ್ಲ, ನಾವು ಹೇಳಿದ್ರೆ ನಮ್ಗೆ ಮಾತ್ರ ಬಾಡಿಗೆ ಬರಲಿಕ್ಕಿಲ್ಲ, ಹೆಚ್ಚು ಕಮ್ಮಿ ಆದರೆ ನಮ್ಗೆ ಏನೂ ಇರಲ್ಲ ಅಂತೇಳಿ. ಆಗ ನಾವು ಅನಿವಾರ್ಯದಿಂದ ಬರ್ತೇವೆ. ನಮಗೆ ತುಂಬ ನೋವು ಕೊಟ್ಟ 2-3 ದಂಡ ಅಂದರೆ ಅದುವೇ. ಮುಡಿಪುವಿನಿಂದ ಗ್ಯಾಸ್ ಆಗಲಿಕ್ಕೆ ನಾಟಕದಲ್ಲಿ ಮಾತ್ರ ಗ್ಯಾಸ್ ಇತ್ತು, ಮುಡಿಪಲ್ಲಿ ಇರಲಿಲ್ಲ. ಇತ್ತೀಚೆಗೆ ಆಯಿತು, ₹12,000 ಫೈನ್ ಹಾಕಿದ್ದಾರೆ. ₹12,000 ಗ್ಯಾಸ್ ಹಾಕ್ಲಿಕ್ಕೆ ಬರುವಾಗ ಅವನ ಹತ್ರ ಏನು ಪ್ರೂಫ್ ಇರುತ್ತೆ? ಅವ್ರು ಕೇಳೋದನ್ನ ಏನು ಪ್ರೂಫ್ ಇದೆ ಗ್ಯಾಸ್ ಹಾಕಿ, ಏನು ಪ್ರೂಫ್ ಇರುತ್ತೆ? ಗ್ಯಾಸ್ ಖಾಲಿ ಅಂತ ಅಂಡೆ ತೋರಿಸ್ಬೇಕಾ? ಇಂಥ ಒಂದು ಪರಿಸ್ಥಿತಿ. ಅದನ್ನು ಮೇಲಾಧಿಕಾರಿಗಳು ಅದನ್ನು ಕಡಿಮೆ ಮಾಡಿದ್ದಾರೆ. ಅದೇ ಇನ್ಸ್ಪೆಕ್ಟರ್ಗಳು ಅಂತ ಒಂದು ಫೈನೆಲ್ಲ ಹಾಕ್ತಾಯಿದ್ರು. 300 ಮೀಟ್ರ್ ದಾಟಿದಕ್ಕೆ 25 ಹೆಂಡತಿ ಮಕ್ಕಳನ್ನು ಅವರ ಹೆಂಡತಿ ಮನೆಗೆ ಕರ್ಕೊಂಡು ಹೋದಾಗ ₹25,000 ಅದು ಇದು ಅಂತೆಲ್ಲ ಫೈನ್ ಹಾಕಿಬಿಟ್ಟಿದ್ದಾರೆ. ನಮ್ಮದೇ ಯೂನಿಯನ್ನ ಗೌರವಾಧ್ಯಕ್ಷರು ತನ್ನ ಮಗಳ ಗಂಡನನ್ನು ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಮಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲೇ ಇದೆ ಏರ್ಪೋರ್ಟ್. ಅಲ್ಲಿಗೆ ಹೋದಾಗ ಸ್ವಲ್ಪ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಟ್ರಾಫಿಕ್ ಪೊಲೀಸರು ಸುಲಭ ಆಗ್ತದೆ ಅಂತ ಹೇಳಿ ಸಿಟಿ ವ್ಯಾಪ್ತಿಯ ಹೆಸರು ಹಾಕಿಬಿಟ್ರು. ಅಪಘಾತ ಆಗಿದ್ದು ಗ್ರಾಮಾಂತರ ಪ್ರದೇಶದಲ್ಲಿ, ಸಿಟಿ ವ್ಯಾಪ್ತಿಯ ಪ್ರದೇಶದ ಹೆಸರು ಹಾಕಿದ್ರು ಅಪಘಾತದಲ್ಲಿ. ಇವರು ಕೂಡ ಅದನ್ನು ದೊಡ್ಡ ಅಬ್ಸರ್ವ್ ಮಾಡಲಿಲ್ಲ. ಇನ್ಶೂರೆನ್ಸ್ ₹1 ಕೊಡಲಿಲ್ಲ, ₹80,000 ಖರ್ಚು ಮಾಡಿದ್ದಾರೆ. ನಾವು ಇನ್ಶೂರೆನ್ಸ್ ಕಟ್ಟಬೇಕು, ನಾವು ಎಲ್ಲವೂ ಮಾಡಬೇಕು, ಇವರಿಗೆ ಫೈನ್ ಕಟ್ತಾನೆ ಇರಬೇಕು. ಸರ್ಕಾರ ಹೇಳಿದಾಗ ಗೊತ್ತಿಲ್ಲ, ರಿಕ್ಷಾದರಿಂದ ಸಿಕ್ಕಷ್ಟು ಲೂಟ್ ಮಾಡ್ಕೊಂಡು ಬನ್ನಿ, ನಮಗೂ ಸರ್ಕಾರ